ದೇಶದ ಎಲ್ಲೆಡೆ ಗಣೇಶನನ್ನು ಅತ್ಯಂತ ಸಂಭ್ರಮದಿಂದ ಭಕ್ತಿಯಿಂದ ಆರಾಧಿಸಲಾಗ್ತಾ ಇದೆ. ಉಡುಪಿ ಜಿಲ್ಲೆಯ ಬೇರೆ ಬೇರೆ ಗಣಪತಿ ದೇವಸ್ಥಾನಗಳಲ್ಲಿ ಭಕ್ತರ ದಂಡೆ ಕಂಡುಬರುತ್ತಿದೆ. ಮುಂಜಾನೆಯಿಂದಲೇ ಆನೆಗುಡ್ಡೆ ವಿನಾಯಕ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬರುತ್ತಿದೆ. ಕುಂದಾಪುರದ ಆನೆಗುಡ್ಡೆ ವಿನಾಯಕ ದೇವಸ್ಥಾನದಲ್ಲಿ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದು ಸಾವಿರ ನಾರಿಕೇಳ ಯಾಗ ನಡೆಯುತ್ತಿದೆ. ಆನೆಗುಡ್ಡೆ ವಿನಾಯಕನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿದೆ. ಇಡೀ ದೇಗುಲವನ್ನು ಸಿಂಗಾರ ಮಾಡಲಾಗಿದೆ. ಚೌತಿ ಸಂಭ್ರಮದಲ್ಲಿ ಮೊದಲಿಗೆ ಆನೆಗುಡ್ಡೆ ಗಣೇಶನಿಗೆ ಕೈಮುಗಿದು ಇಷ್ಟಾರ್ಥ ಈಡೇರಿಸುವಂತೆ ಬೇಡಿಕೊಳ್ಳುವುದು ರೂಢಿಯಲ್ಲಿ ಬೆಳೆದಿದೆ. ನಿನ್ನೆ ದಿನಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಆಯೋಜನೆಗೊಂಡಿದ್ದವು. पुष्पाणि महागणपति महाधुवाग्रापयामि महागणपति महादीपयामि महागणपति भूतात्मकर्मभ्यो नारायणमेभ्यं पादयो जन्मरु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 
ದಪ್ಪದ